ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರೋ ಬೈಕ್ ಕಾರುಗಳು, ಬೈಕ್ ಮೇಲಿದ್ದ ಹೆಲ್ಮೆಟ್ ನ ಪತ್ತೆ, ಪರದಾಡ್ತಾ ಇರೋ ಸವಾರರು. ಈ ದೃಶ್ಯ ಕಂಡು ಬಂದಿರೋದು ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಇರೋ ಮಿನಿ ವಿಧಾನಸೌಧದ ಆವರಣದಲ್ಲಿ. ಇದೇನಪ್ಪಾ ಅಂತೀರಾ? ಹಾಗಿದ್ರೆ ಈ ವರದಿ ನೋಡಿ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಏನೋ ಇದೆ ಅಂತ ಇದ್ರೂ ಸಮರ್ಪಕವಾಗಿಲ್ಲ. ಹೀಗಾಗಿ ಇಲ್ಲಿಗೆ ಬರುವವರು ತಮ್ಮ ವಾಹನಗಳನ್ನು ತಮಗೆ ಬೇಕಾದ ಹಾಗೆ ನಿಲ್ಲಿಸಿ ಹೋಗಬೇಕಾದ ಪರಿಸ್ಥಿತಿ. ಒಂದು ವೇಳೆ ನೀವು ಇಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ ಪಾರ್ಕ್ ಮಾಡಿ ಹೋದ್ರೆ ನೀವು ಬರುವಷ್ಟರಲ್ಲಿ ನಿಮ್ಮ ಹೆಲ್ಮೆಟ್ ಕಾಣೆಯಾಗಿರ್ತದೆ. ಪಾರ್ಕಿಂಗ್ ಏರಿಯಾ ಭರ್ತಿಯಾಗಿ ನೋ ಪಾರ್ಕಿಂಗ್ ಜಾಗದಲ್ಲೂ ತಮ್ಮ ವಾಹನಗಳನ್ನ ನಿಲ್ಲಿಸ್ತಾರೆ. ಇದನ್ನೇ ಬಳಸಿಕೊಂಡು ಒಬ್ಬಿಬ್ಬರು ನೋ ಪಾರ್ಕಿಂಗ್ ಸ್ಥಳದಲ್ಲಿಟ್ಟ ದ್ವಿಚಕ್ರ ವಾಹನಗಳ ಹೆಲ್ಮೆಟ್ ತೆಗೆದು ಒಳಗಿಡ್ತಾರೆ. ಹೆಲ್ಮೆಟ್ ವಾಪಸ್ ಪಡಿಬೇಕಾದ್ರೆ ₹150 ಕೊಡಬೇಕಾಗುತ್ತೆ. ಕಳೆದ 2 ತಿಂಗಳಿಂದ ಈ ದಂಧೆ ಅವ್ಯಾಹತವಾಗಿ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಮೊನ್ನೆ ವ್ಯಕ್ತಿಯೊಬ್ಬರು ನೋ ಪಾರ್ಕಿಂಗ್ ಜಾಗದಲ್ಲಿಟ್ಟ ತಮ್ಮ ಬೈಕ್ ಮೇಲಿನ ಹೆಲ್ಮೆಟ್ ನಾಪತ್ತೆಯಾಗಿದ್ದನ್ನ ಕಂಡು ಹುಡುಕಾಡಿದ್ದಾರೆ. ಆಗ ಮಿನಿ ವಿಧಾನಸೌಧದ ಒಳಗಿನ ಕ್ಯಾಬಿನ್ನಲ್ಲಿ ಹೆಲ್ಮೆಟ್ ಇಟ್ಟಿರುವುದು ಅವರ ಗಮನಕ್ಕೆ ಬಂದಿದೆ. ಅಲ್ಲಿಗೆ ಹೋಗಿ ಹೆಲ್ಮೆಟ್ ಕೇಳಿದ್ರೆ ಅಲ್ಲಿದ್ದ ವ್ಯಕ್ತಿ ₹150 ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಬೇರೆ ವಿಧಿಯಿಲ್ಲದೆ ಕೇಳಿದಷ್ಟು ಹಣ ನೀಡಿ ಹೊರಬಂದಾಗ ಇನ್ನೊಬ್ಬರು ಮಹಿಳೆಯ ಹೆಲ್ಮೆಟ್ ಕೂಡ ನಾಪತ್ತೆಯಾಗಿತ್ತು. ಇದು ಸ್ಥಳದಲ್ಲಿ ಚಕಮಕಿಗೆ ಕಾರಣವಾಗಿ ಜನರಿಗೆ ಈ ದಂಧೆಯ ವಿಚಾರ ಬಹಿರಂಗವಾಗಿದೆ. ಒಟ್ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ರಾಜಾರೋಷವಾಗಿ ಈ ದಂಧೆ ನಡೆಸಿರುವ ವ್ಯಕ್ತಿ ಸರ್ಕಾರಿ ಸಿಬ್ಬಂದಿಯಲ್ಲ, ಆದರೆ ಮಿನಿ ವಿಧಾನಸೌಧ ಸಿಬ್ಬಂದಿಗಳ ಕೈವಾಡವಿದೆ. ಸರ್ಕಾರಿ ಕಚೇರಿಯಲ್ಲಿ ಹೊರಗಿನ ವ್ಯಕ್ತಿ ಬಂದು ದಂಧೆ ನಡೆಸಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಸಾರ್ವಜನಿಕರದ್ದು. ಹೆಲ್ಮೆಟ್ ಅನಧಿಕೃತವಾಗಿ ತೆಗೆದಿಟ್ಟು ಹಣ ವಸೂಲಿ ಮಾಡಲು ಇವರಿಗೆ ಅಧಿಕಾರ ಕೊಟ್ಟಿದ್ದು ಯಾರು? ಪೊಲೀಸ್ ಇಲಾಖೆ ಮಾಡಬೇಕಾದ ಕೆಲಸವನ್ನು ಅನಧಿಕೃತ ವ್ಯಕ್ತಿ ಮಾಡಲು ಬಿಡುವುದು ಸರಿಯಾ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪವನ್ ಕಾಚ್ಮಾಡ್ಕ, P4 News 24/7 ಮಂಗಳೂರು.